ಉತ್ತಮ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಸಿಗುವಂತಾಗಬೇಕು ಎನ್ನುವ ಉದ್ದೇಶದಿಂದ ಶ್ರೀ ಶಾಲಾ ಇಂಟರ್ ನ್ಯಾಷನಲ್ ಸ್ಕೂಲ್ ಆರಂಭಿಸಲಾಯಿತು ಎಂದು ಡಾಕ್ಟರ್ ಜಿ ವೆಂಕಟರಾಮಯ್ಯ ತಿಳಿಸಿದ್ದಾರೆ. ಪಟ್ಟಣದ ಪ್ರತಿಷ್ಠಿತ ಶ್ರೀ ಶಾಲಾ ಇಂಟರ್ ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗಡಿನಾಡು ಪಾವಗಡ ತಾಲೂಕು ಬರಪೀಡಿತ ಹಿಂದುಳಿದ ತಾಲೂಕು ಎಂದು ಹಣೆಪಟ್ಟಿ ಪಡೆದುಕೊಂಡಿದೆ. ಇಂತಹ ಪ್ರದೇಶದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಉತ್ತಮ ಶಿಕ್ಷಣದ ಸಲುವಾಗಿ ಬೇರೆ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾ ಇರುವುದು ಅವರ ಕಷ್ಟಗಳನ್ನು ಕಂಡು ನಮ್ಮ ತಾಲೂಕಿನಲ್ಲೇ ಉತ್ತಮ ಶಿಕ್ಷಣ ಕೊಡಬೇಕು ಎಂಬ ಉದ್ದೇಶದಿಂದ ಸುಲಭ ದರದಲ್ಲಿ ಸೌಲಭ್ಯ ಸಹಿತ ಶಿಕ್ಷಣ ಒದಗಿಸುವ ಸಲುವಾಗಿ ಈ ಶಾಲೆಯನ್ನ ತೆರೆಯಲಾಗಿದೆ. ಇಂತಹ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ದಾಖಲು ಮಾಡುವಂತೆ ಮನವಿ ಮಾಡಿಕೊಂಡರು. ಶ್ರೀ ಶಾಲಾ ಇಂಟರ್ ನ್ಯಾಷನಲ್ ಸ್ಕೂಲಿನ ಸಂಸ್ಥಾಪನಾ ಮುಖ್ಯಸ್ಥರಾದ ರಾಮಣ್ಣಯ್ಯಲು ಮಾತನಾಡಿ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಉತ್ತಮ ಶಿಕ್ಷಣ ಕೊಡಿಸಿದ್ರೆ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಹಾಗೂ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸಲು ನೆರವು ನೀಡುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಶಾಲೆಯ ಮಕ್ಕಳಿಂದ ಭರತನಾಟ್ಯ, ಗೀತಗಾಯನ, ನಾಟಕ, ನೃತ್ಯ ರೂಪಕ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿದವು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಲಕ್ಷ್ಮೀ ವೆಂಕಟರಾಮಯ್ಯ, ಶಶಿಕಿರಣ್, ಶಾರದಾ ರಾಮಾಂಜನೇಯಲು, ಸಿಪಿಐ ಗಿರೀಶ್, ಬಿಇಒ ಇಂದ್ರನಮ್ಮ, ಎಸ್ಎಸ್ಕೆ ಸಂಘದ ಆನಂದರಾವ್, ಶ್ರೀನಿವಾಸ್, ಭೀಮನಕುಂಟೆ ಸತ್ಯನಾರಾಯಣ, ನಾರಾಯಣಪ್ಪ, ಬಿಆರ್ಸಿ ಪವನ್ ಕುಮಾರ್, ಪುರಸಭೆ ಸದಸ್ಯ ಗೋರ್ತಿ ನಾಗರಾಜ್, ಶ್ರೀನಿವಾಸ ರೆಡ್ಡಿ, ವಿದ್ಯಾಸಾಗರ್, ಪ್ರಿನ್ಸಿಪಲ್ ಮಂಜುಳಾ, ವ್ಯವಸ್ಥಾಪಕರಾದ ನಾಗೇಂದ್ರ ಮತ್ತಿತರರು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ. ದಯವಿಟ್ಟು ಮಕ್ಕಳಿಗೆ ಜಾಸ್ತಿ ಗಮನ ಕೊಡಬೇಕು ಮತ್ತು ಪ್ರತಿಯೊಂದು ಪೇರೆಂಟ್ಸ್ ಮೀಟಿಗೂ ಬರಬೇಕು. ನೀವು ಪ್ರತಿಯೊಂದು ತಿಂಗಳು ಒಂದು ಪೇರೆಂಟ್ಸ್ ಮೀಟ್ ಅಂಡ್ ಕೌನ್ಸಿಲಿಂಗ್ ಇರುತ್ತೆ, ಅದಕ್ಕೂ ಬರಬೇಕಾಗುತ್ತೆ. ನಮ್ಮ ಇಲ್ಲಿ 900 ಸ್ಟ್ರೆಂತ್ ಇದೆ, ಬಟ್ ಪೇರೆಂಟ್ಸ್ ಬರೋದು 120, 200, ಮ್ಯಾಕ್ಸಿಮಮ್ 250 ಬರ್ತಾರೆ. ಸೊ ನಮ್ಮ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಹಕಾರ ಇಲ್ಲ ಅಂದರೆ ನಾವು ಎಷ್ಟು ಕ್ವಾಲಿಟಿ ಎಜುಕೇಶನ್ ಕೊಟ್ಟರು ನಾವು ಇಲ್ಲಿ ಇಂಪ್ರೂವ್ ಮಾಡೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಸಹಕಾರ ಬಹಳ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ನಾವು ಸ್ಕೂಲ್ ಸೇರಿಸಿದೀವಿ, ನಮ್ಮ ಜವಾಬ್ದಾರಿ ಇಲ್ಲ. ಟೀಚರ್ಸ್ ಇರ್ತಾರೆ, ಅವರೇ ನೋಡಿ ಯಾವತ್ತು ಅನ್ಕೋಬೇಕ್ರಿ. ನಿಮ್ಮ ಪ್ರೆಸೆನ್ಸು ನೀವು ತಿಂಗಳು